ಬಿಜೆಪಿಗೆ ಎದುರು ದಂಗೆಲಕ್ಕಾಲೆಂದು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಪಂಡಿನೆಕ್ ವಿರೋಧ ತೋಜಾದು ಭಾರತೀಯ ಜನತಾ ಪಕ್ಷ ಶುಕ್ರವಾರ ಕುಡ್ಲಡ್ ಪ್ರತಿಭಟನೆ ನಡಪಾಂಡ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬಿಜೆಪಿಗೆ ಎದುರು ದಂಗೆಲಕ್ಕಾರೆ ಲೆಪ್ಪು ಕೊಡ್ತಿರೆಂದು ದೂರ್ದು ಭಾರತೀಯ ಜನತಾ ಪಕ್ಷ ಶುಕ್ರವಾರ ಕುಡ್ಲದ ಜಿಲ್ಲಾಧಿಕಾರಿ ಆಫೀಸ್ ಗೇಟ್ ಎದುರು ಪ್ರತಿಭಟನೆ ನಡಪಾಂಡ. ಪ್ರತಿಭಟನೆ ರಾಜ್ಯ ವಿಧಾನಸಭಾ ಮಾಜಿ ಒತ್ತುಗುರ್ಕಾರರು ಯೋಗೇಶ್ ಭಟ್ ಪಾತಿರ್ದು ವಾ ಮುಖ್ಯಮಂತ್ರಿಲ ಇಂಚಿನ ಪಾತೆರ ಪಂತಜೆರ ಪತ್ರಿಕಾ ಗೋಷ್ಠಿಡು ಪಂತೆರ ತನ್ನ ಸರ್ಕಾರ ಒರಿಪಾಯರೆ ದಾನ ಮಲ್ಪಿರ್ಲ ತಯಾರುಲ್ಲಿರನ್ ಪಂಡಿರ. ಆಕಸ್ಮಿಕವಾಗಿ ಬಾಯಿ ತಪ್ಪಿ ಬಂದು ಹೇಳಿರುವಂತ ಮಾತಲ್ಲ. ಪತ್ರಿಕಾ ಗೋಷ್ಠಿಯಲ್ಲಿ ಒಂದು ಸಲ ಹೇಳ್ತಾರೆ, ಬೇರೆ ಬೇರೆ ಕಡೆಯಲ್ಲಿ ಹೇಳ್ತಾರೆ. ಕೊನೆಗೆ ಹಾಸನದಲ್ಲಿರುವಂತಹ ತನ್ನ ಪುಣ್ಯಭೂಮಿ ಅಂತ ಹೇಳಿಕೊಂಡೆ ಆ ಪುಣ್ಯಭೂಮಿಯಲ್ಲಿ ಈ ಒಂದು ನೇರವಾಗಿರುವಂತಹ ದಂಗೆಗೆ ಜನತೆ ದಂಗೆ ಇಡಬೇಕಂತ ಹೇಳುವಂತ ನಿಟ್ಟಿನಲ್ಲಿ ಕರೆ ಕೊಟ್ಟಿರುವಂಥದ್ದು ತನ್ನ ಸರ್ಕಾರ ಉಳಿಸಲು ರಾಜ್ಯದ ಜನತೆ ದಂಗೆ ಇಡಬೇಕು ಅಂತ ಹೇಳುವಂಥದ್ದು ಬಹುಶಃ ಅಕ್ಷಮ್ಯ ಅಪರಾಧ ಅಂತ ಹೇಳಬೇಕು. ಉಳ್ಳಾಲ ಕ್ಷೇತ್ರ ಬಿಜೆಪಿ ಗುರ್ಕಾರರು ಸಂತೋಷ್ ರೈ ಬೋಳಿಯಾರ್ ಪಾತಿರ್ದು ಗಾಂಧಿಯರ್ನ ರಾಮರಾಜ್ಯದ ಕನವರಿದಂಡ ರಾವಣ ರಾಜ್ಯ ಆತಂಡ ಕಾಂಗ್ರೆಸ್ ತಕಲು ಬಿಜೆಪಿಗೆ ಬರ್ಪುನ ತುಯ್ಯರೆ ಸೈಸಂದೆ ಡಿಕೆಶಿ ಆಸ್ಪತ್ರೆ ಸೇರಿನಂಚ ಆತನನ್ ಪಂಡಿರ. ಜನಗಳ ಆಶೀರ್ವಾದ ಪ್ರಕಾರ ನಮ್ಮ ಪ್ರಿಯವರ ಅಧಿಕಾರ ಪತ್ರ ಲೆಕ್ಕಾಚಾರಗಳು ಆ ಕಾಂಗ್ರೆಸ್ ತಕಲ್ಲ ಜನತಾ ದಳದ ಕೆಲವು ಜನ ಎಂಗ್ಲು ನಿಗ್ಲೊಟ್ಟಿಗೆ ಬರ್ಪ ಅನ್ನದೆ ಕಾಂಗ್ರೆಸ್ ಕತ್ತಲೆ ಮುಟ್ಟ ಬತ್ತಪ್ಪ ಅನ್ನೋದನ್ನೆಲ್ಲ ನಮ್ಮ ರಾಜ್ಯಾಧ್ಯಕ್ಷರಾದಿಪ್ಪು ನಮ್ಮ ಕೇಂದ್ರದ ಅಧ್ಯಕ್ಷರಾದಿಪ್ಪು ಬುರ್ಚಿ ನಿಕ್ಲೆ ಅಧಿಕಾರ ಮಂತ್ರಿ ನಿಕ್ಲಿನ ಭಾರಿ ಶೋಕದ ಮೈತ್ರಿ ಎಂದು ಜನತಾ ದಳಲ ಕಾಂಗ್ರೆಸ್ ಮೈತ್ರಿ ದಳ ನಿಕ್ಲಿ 5 ವರ್ಷ ಮಲ್ಪುಳೆ ಎಂದು ಬಂದಲ್ಲ ಅಕಡೆಗೆ ಮಲ್ತಾರ ಆಪುಜಿ ಅಕಡೆ ನಮ್ಮೊಟ್ಟಿಗೆ ಬರಲಿಪ್ಪುನಾಗ ತಡೆಯಾರ ತೀರಂದ ಡಿಕೆಶಿ ಹೋದು ಆಸ್ಪತ್ರೆಗೆ ಅಡ್ಮಿಟ್ ಆಪೇರಿ ಎಂಕ್ ಫುಡ್ ಪಾಯ್ಸನ್ ಆತಲೆ ಎಂಕ್ ಒಂಕೇರ ಆಪುಜಿ ಸಮಸ್ಯೆ ಉಂಡು ಬಂದದ್ದು. ಶಾಸಕರ ಅಂಗಾರ ಪಾಲಿಕೆ ಎದುರುಪಕ್ಷ ನಾಯಕರ ಪ್ರೇಮಾನಂದ ಶೆಟ್ಟಿ ತಾಲೂಕ್ ಪಂಚಾಯತ್ ಮಾಜಿ ಗುರ್ಕರರು ಹರೀಶ್ ಮೂಡುಶೆಟ್ಟೆ ಹಿಂದೂ ಯುವ ಸೇನೆ ಮರ್ಯಾದೆ ಗುರ್ಕರರು ಭಾಸ್ಕರ್ ಚಂದ್ರ ಶೆಟ್ಟಿ ರಾಮ ಅಮೀನ್ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಇಂಚ ಪಾಕ ನಾಯಕರು ಪಾಲ್ದೆತೊಂಡಿರ.